ಮತ್ತೊಮ್ಮೆ ಬೆಚ್ಚಿಬಿದ್ದಿದೆ. ಹೆಬ್ರಿಯ ವ್ಯಕ್ತಿಯನ್ನ ಕುಂದಾಪುರದಲ್ಲಿ ಶೂಟ್ ಮಾಡಿ ಹತ್ಯೆಗೈದ ಘಟನೆ ನಡೆದಿದೆ. ಆ ಮೂಲಕ ಅಪರಾಧ ಜಗತ್ತಿಗೆ ಗುಂಡುಗಳ ಶಬ್ದವನ್ನ ಕುಂದಾಪುರದಿಂದಲೂ ಸೇರಿಸಲಾಗಿದೆ. ಹೌದು, ಶುಕ್ರವಾರ ನಸುಕಿನ ಜಾವ ಸುಮಾರು 3:35 ಹೊತ್ತಿಗೆ ಕಾರಿನಲ್ಲಿ ಬಂದಿದ್ದ ವ್ಯಕ್ತಿಯನ್ನ ಕುಂದಾಪುರ ಕೋಡಿ ಸಂಪರ್ಕಿಸುವ ಚರ್ಚ್ ರಸ್ತೆಯಲ್ಲಿರುವ ಚರ್ಚ್ ಮುಂಭಾಗದಲ್ಲಿಯೇ ಗುಂಡಿಕ್ಕಿ ಹತ್ಯೆಗೈದ ಘಟನೆ ನಡೆದಿದೆ. ಶೂಟೌಟ್ನಲ್ಲಿ ಬಲಿಯಾದ ವ್ಯಕ್ತಿಯನ್ನ ಮೂಲತಃ ಹೆಬ್ರಿಯ ನಿವಾಸಿಯಾಗಿರುವ, ಪ್ರಸ್ತುತ ಬಾರ್ಕೂರಿನಲ್ಲಿ ವಾಸಿಸುತ್ತಿರುವ ಐವನ್ ರಿಚರ್ಡ್ ಮಸ್ಕರೇನಸ್ ಎಂದು ಗುರುತಿಸಲಾಗಿದೆ. ಕೊಲೆಗೈದ ಆರೋಪಿಯನ್ನ ಪ್ರತ್ಯಕ್ಷ ಸಾಕ್ಷಿ ಲಲಿತಾ ಅವರ ಹೇಳಿಕೆಯಂತೆ ಕನ್ನಡ ಕುದ್ರು ನಿವಾಸಿ ಡೆರಿಕ್ ಎಂದು ಗುರುತಿಸಲಾಗಿದೆ. ಐವನ್ ರಿಚರ್ಡ್ ಮಸ್ಕರೇನಸ್ ಅವರನ್ನ ಅವನ ಸ್ನೇಹಿತ ಕನ್ನಡ ಕುದ್ರು ನಿವಾಸಿ, ಪ್ರಸ್ತುತ ಕುಂದಾಪುರದಲ್ಲಿರುವ ಫ್ಲಾಟ್ ಒಂದರಲ್ಲಿ ಡೆರಿಕ್ ಎಂಬಾತನ ನಡುವೆ ವ್ಯವಹಾರದ ಕಾರಣಕ್ಕೆ ಮೊಬೈಲ್ನಲ್ಲಿ ಮಾತುಕತೆ ನಡೆದಿದೆ. ಮಾತು ಜಗಳಕ್ಕೆ ತಿರುಗಿದ ಬಳಿಕ ಡೆರಿಕ್ ಐವನ್ ಅನ್ನ ಕುಂದಾಪುರಕ್ಕೆ ಬರುವಂತೆ ಚಾಲೆಂಜ್ ಮಾಡಿದ ಹಿನ್ನೆಲೆ ಐವನ್ ತನ್ನ 2ನೇ ಪತ್ನಿ ಲಲಿತಾ ಜೊತೆಗೆ ಮತ್ತೊಬ್ಬ ಸ್ನೇಹಿತನ ಕಾರಿನಲ್ಲಿ ಬಂದಿದ್ದ. ಕುಂದಾಪುರದ ಚರ್ಚ್ ರಸ್ತೆಯಲ್ಲಿರುವ ಸಂತ ಜೋಸೆಫರ ಶಾಲೆಯ ಮುಂಭಾಗದಲ್ಲಿ ಕಾರು ನಿಲ್ಲಿಸಿ ಮತ್ತೆ ಜಗಳ ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಲಲಿತಾ ಕಾರಿನಲ್ಲಿಯೇ ಇದ್ದರು. ಜಗಳ ತಾರಕಕ್ಕೇರಿದಾಗ ಡೆರಿಕ್ ತನ್ನೊಂದಿಗೆ ತಂದಿದ್ದ ಗನ್ನಿಂದ ಸುಮಾರು 3:35 ಸುಮಾರಿಗೆ ಐವನ್ ರಿಚರ್ಡ್ ಮಸ್ಕರೇನಸ್ ಅವರ ಸೊಂಟದ ಭಾಗಕ್ಕೆ ಶೂಟ್ ಮಾಡಿದ್ದಾನೆ. ಗನ್ ಶೂಟ್ನಿಂದ ಗಂಭೀರವಾಗಿ ಗಾಯಗೊಂಡ ಐವನ್ ರಿಚರ್ಡ್ ಮಸ್ಕರೇನಸ್ ಅವರು ರಸ್ತೆಯಲ್ಲಿಯೇ ಸಾವನ್ನಪ್ಪಿದ್ದಾರೆ. ತನ್ನ ಸ್ನೇಹಿತರೊಂದಿಗೆ ಮರಳು ದಂಧೆ, ಲ್ಯಾಂಡ್ಲಿಂಗ್ಸ್ ವ್ಯವಹಾರ ನಡೆಸುತ್ತಿದ್ದ ಐವನ್ ರಿಚರ್ಡ್ ಮಸ್ಕರೇನಸ್ ಅವರು ಮೂಲತಃ ಹೆಬ್ರಿಯವರು. ಅವರಿಗೆ ಮೊದಲು ಒಂದು ವಿವಾಹವಾಗಿ ಮಕ್ಕಳಿದ್ದಾರೆ. ಬಳಿಕ ಬಾರ್ಕೂರಿನಲ್ಲಿ ಲಲಿತಾ ಎಂಬಾಕೆಯನ್ನ ಜೊತೆಯಲ್ಲಿಟ್ಟುಕೊಂಡಿದ್ದರು. ಇಬ್ಬರು ಅನ್ಯೋನ್ಯವಾಗಿದ್ದರು ಎಂದು ಅವರ ಪರಿಚಯಸ್ಥರು ತಿಳಿಸಿದ್ದಾರೆ. ವ್ಯವಹಾರ ದ್ವೇಷಗಳೇ ಹತ್ಯೆಗೆ ಕಾರಣವೇ ಅಥವಾ ಕೌಟುಂಬಿಕ ಹಿನ್ನೆಲೆಗಳೇನಾದರೂ ಇದೆಯೇ ಎಂಬುದು ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ. ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸೋಕೋ ತಂಡ ಎಫ್ಎಸ್ಎಲ್ ಪರಿಶೀಲನೆ ಬಳಿಕ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಮಣಿಪಾಲದ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ.